ಹಲೋ, ನಮಸ್ತೆ ಎಲ್ರಿಗೂ. ಈ ಕಣ್ಣಿನ ಕೆಳಭಾಗದಲ್ಲಿ ಕಪ್ಪಾಗಿರುತ್ತಲ್ವಾ, ಅಂದರೆ ಅಂಡರ್ ಐ ಡಾರ್ಕ್ ಸರ್ಕಲ್ ಅಂತ ಹೇಳ್ತೀವಿ. ಕಣ್ಣಿನ ಸುತ್ತ ಕಪ್ಪಾಗುವಂಥದ್ದು. ಇದಕ್ಕೆ ಒಂದೇ ಒಂದು ಉತ್ತಮವಾಗಿರುವಂತಹ ತುಂಬಾ ಪವರ್ಫುಲ್ ಆಗಿರುವಂಥ ಸಿಂಪಲ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಇದನ್ನ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಕಣ್ಣಿನ ಕೆಳಗಡೆ ಕಪ್ಪಾಗಿರುವಂಥದ್ದನ್ನು ತುಂಬ ಕಮ್ಮಿ ಮಾಡ್ಬೋದು. ಇದನ್ನ ಏನು ಅಂತಂದರೆ ನಾನು ಟ್ರೈ ಮಾಡಿ ಹೇಳುವಂಥದ್ದು, ಮತ್ತು ತುಂಬ ಇದ್ರ ಬಗ್ಗೆ ರಿಸರ್ಚ್ ಮಾಡಿನೇ ನಾನು ಹೇಳುವಂಥದ್ದು. ಕಣ್ಣಿನ ಕೆಳಗಡೆ ಯಾಕೆ ಕಪ್ಪಾಗುತ್ತೆ ಅಂತಂದರೆ, ಕೆಲವರಿಗೆ ಏನು ಅಂತಂದರೆ ಹೆರಿಡಿಟಿಯಿಂದ ಕೂಡ ಆಗುತ್ತೆ. ಇನ್ನು ಕೆಲವರಿಗೆ ನಿದ್ದೆ ಕಮ್ಮಿ ಆದರೂ ಕೂಡ ಕಣ್ಣಿನ ಕೆಳಗಡೆ ಕಪ್ಪಾಗುತ್ತೆ. ಕೆಲವರಿಗೆ ಬಿಸಿಲಲ್ಲಿ ಜಾಸ್ತಿ ಓಡಾಡಿ ಕೆಲಸ ಮಾಡಿ ಸುಸ್ತಾಗಿ ಅಥವಾ ಏನಾದರೂ ಟೆನ್ಷನ್ ತಗೊಂಡ್ರೆ ಕೂಡ ಕಣ್ಣಿನ ಕೆಳಗಡೆ ಕಪ್ಪಾಗುತ್ತೆ. ಮತ್ತು ಕೆಲವರಿಗೆ ಏನು ಅಂತಂದರೆ ಏನಾದರೂ ಅಲರ್ಜೀಸ್ ಇದ್ದರೆ, ಉದಾಹರಣೆಗೆ ಕೆಲವರಿಗೆ ನೋಸ್ ಅಂದರೆ ಮೂಗು ಬ್ಲಾಕೇಜ್ ಇರುತ್ತೆ. ಮೂಗು ಬ್ಲಾಕೇಜ್ ಇದ್ದರೂ ಕೂಡ ಅವಾಗೇನು ಅಂತಂದರೆ ಕಣ್ಣಿನ ಕೆಳಗಡೆ ಕಪ್ಪಾಗುತ್ತೆ ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ಈ ನಮ್ಮ ಲೈಫ್ ಸ್ಟೈಲಿಂದ ಅಂದರೆ ಮಲ್ಗದೆ ಅಥವಾ ಬಿಸಿಲಲ್ಲಿ ಓಡಾಡಿ ಎಲ್ಲ ಕಣ್ಣಿನ ಕೆಳಗಡೆ ಕಪ್ಪಾಗುತ್ತಲ್ವ, ಇದಕ್ಕೆ ಸಿಂಪಲ್ ಮನೆಮದ್ದು ಏನು ಅಂತಂದರೆ, ಒಂದು ತುಂಬಾ ಚೆನ್ನಾಗಿ ನೀರು ಕುಡಿಯೋದು. ನಾವು ಎಷ್ಟು ಚೆನ್ನಾಗಿ ನೀರು ಕುಡಿತೀವೋ ಅಷ್ಟು ನಮ್ಮ ದೇಹ ಹೈಡ್ರೇಟ್ ಆಗಿರುತ್ತೆ. ಆವಾಗ ಕಣ್ಣು ಮತ್ತು ಮುಖದಲ್ಲಿ ಎಲ್ಲದೂ ಕಾಂತಿ ತುಂಬಿಕೊಳ್ಳುತ್ತೆ. ಕಣ್ಣಿನ ಕೆಳಗಡೆ ಕಪ್ಪಾಗೋದು ಕೂಡ ತಪ್ಪುತ್ತೆ. ಇನ್ನೊಂದು ಏನು ಅಂತಂದರೆ ತುಂಬಾ ಚೆನ್ನಾಗಿ ನಿದ್ದೆ ಮಾಡೋದು. ದಿನಕ್ಕೆ 7ರಿಂದ 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿದರೂ ಕೂಡ ಕಣ್ಣಿನ ಕೆಳಗಡೆ ಕಪ್ಪಾಗೋದು ತಪ್ಪುತ್ತೆ. ಕಣ್ಣಿನ ಕೆಳಗಡೆ ಆಲ್ರೆಡಿ ಕಪ್ಪಾಗಿದ್ರೆ ಏನು ಮಾಡೋದು? ಅದಕ್ಕೇ ನಾನಿವತ್ತು ಈ ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಇದು ತುಂಬ ಅಂತಂದರೆ ತುಂಬ ಯೂಸ್ಫುಲ್ ಮತ್ತು ತುಂಬ ಪವರ್ಫುಲ್, ಮತ್ತು ಯಾರು ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು. ತುಂಬ ಸರ್ಚ್ ಮಾಡಿದ್ದೇನೆ ನಾನು ಇದರ ಬಗ್ಗೆ. ತುಂಬ ವೆಬ್ಸೈಟಲ್ಲಿ ಎಲ್ಲದರಲ್ಲೂ ಇದರ ಬಗ್ಗೆ ಇದೆ. ಏನಂತಂದರೆ ಒಂದೇ ಒಂದು ವಸ್ತು ನಮಗೆ ಬೇಕಾಗಿರೋದು, ಅದು ಏನು ಅಂತಂದರೆ ಸೌತೆಕಾಯಿ, ಕುಕುಂಬರ್ ಅಂತೀವಲ್ವ ಅದು. ನೀವು ಕೇಳಿರ್ತೀರ ಖಂಡಿತವಾಗ್ಲೂ ಇದರ ಬಗ್ಗೆ. ಈ ಕುಕುಂಬರ್ ಇದೆಯಲ್ವ, ಇದರಲ್ಲಿ ವಿಟಮಿನ್ ಕೆ ಇರುತ್ತೆ ಮತ್ತು ಸೂತಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಅಂದರೆ ಕಣ್ಣಿನ ಕೆಳಭಾಗದಲ್ಲಿ ಅಥವಾ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಕಪ್ಪಾಗಿದ್ರೆ ಆ ಟೋನನ್ನು, ಅದು ಕಲರನ್ನು ಚೇಂಜ್ ಮಾಡುತ್ತೆ. ಇದನ್ನ ಹೇಗೆ ಉಪಯೋಗ ಮಾಡೋದು? ತುಂಬಾ ಸಿಂಪಲ್. ಸೌತೆಕಾಯಿನ ತೊಳೆದ್ಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ ನಂತರ ಒಂದು ಬೌಲಲ್ಲಿ ಅರ್ಧ ಬೌಲಷ್ಟು ನೀರು ತಗೋಬೇಕು. ಸ್ವಲ್ಪ ನೀರು ತಗೊಂಡು ಕಟ್ ಮಾಡಿರುವಂತಹ ಎರಡೇ ಪೀಸ್ ಸಾಕು. 2 ಕಣ್ಣಿಗೆ 2. ಈ 2 ಪೀಸನ್ನು ಆ ನೀರಲ್ಲಿ ಮುಳುಗಿಸಿ ಆದ ನಂತರ, ಅಂದರೆ ತಣ್ಣಗಿನ ನೀರು, ಬಿಸಿ ನೀರು ತಗೋಬಾರ್ದು. ತಣ್ಣಗಿರುವ ನೀರನ್ನು ಸ್ವಲ್ಪ ಬೌಲ್ಗೆ ತಗೊಂಡು ಕಟ್ ಮಾಡಿರುವಂಥ ಕುಕುಂಬರ್ ಅಥವಾ ಸೌತೆಕಾಯಿಯನ್ನು 2 ಪೀಸನ್ನು ಆ ಬೌಲಲ್ಲಿ ಹಾಕಿ, ಅಂದರೆ ಆ ನೀರಲ್ಲಿ ಹಾಕಿ, ಸೌತೆಕಾಯಿ ಇರುವಂತಹ ಬೌಲನ್ನು, ನೀರು ಇರುವಂತಹ ಬೌಲನ್ನು ಫ್ರಿಜ್ಜಲ್ಲಿ ಇಟ್ಬಿಡಬೇಕು ಅರ್ಧ ಗಂಟೆ. ಯಾಕಂತಂದರೆ ಸೌತೆಕಾಯಿ ಮತ್ತು ನೀರು ಕೂಲ್ ಆಗಬೇಕು. ಅರ್ಧ ಗಂಟೆ ನೀವು ಫ್ರಿಜ್ಜಲ್ಲಿ ಇಟ್ಟ ತಕ್ಷಣ ಏನಾಗುತ್ತೆ, ಸೌತೆಕಾಯಿ ಮತ್ತು ನೀರು ಕೂಲ್ ಆಗುತ್ತೆ. ಅದಾದ ನಂತರ ಅರ್ಧ ಗಂಟೆ ಆದ ನಂತರ ತೆಗೆದು ಆ ಸೌತೆಕಾಯಿನ, ಕೂಲಾಗಿರುವಂಥ ಸೌತೆಕಾಯಿಯನ್ನು ತೆಗೆದು ಕಣ್ಣನ್ನು ಮುಚ್ಚಿಬಿಟ್ಟು 2 ಕಣ್ಣಿನ ಮೇಲೆ, ಅಂದರೆ ಹೀಗೆ ಇಟ್ಬಿಡಬೇಕು. 10 ನಿಮಿಷ ಮಾಡಬೇಕು. ಎಷ್ಟು ದಿನ ಮಾಡಬೇಕು ಅಂತಂದರೆ, ಇನ್ನೊಂದು 2-3 ವಾರ ಮಾಡಬೇಕಾಗುತ್ತೆ. ಒಂದೇ ದಿನದಲ್ಲಿ ಖಂಡಿತವಾಗ್ಲೂ ಹೋಗಲ್ಲ. ಅದು ಮಾಯಾ ಜಾದು ಏನು ಮಾಡಲ್ಲ. ಯಾವುದಕ್ಕಾದರೂ ಏನಕ್ಕಾದರೂ ನಮಗೆ ತಾಳ್ಮೆ ಬೇಕಾಗುತ್ತೆ. ಏನಂತಂದರೆ, ದಿನ ಈ ಥರ ಒಂದು 3-4 ವಾರ ಅಥವಾ 2-3 ವಾರ ಮಾಡಿದರೆ ಖಂಡಿತವಾಗ್ಲೂ ಕಣ್ಣಿನ ಸುತ್ತಗೆ ಆಗಿರುವಂತಹ ಆ ಕಪ್ಪು ಮಾರ್ಕ್ ಇದೆಯಲ್ಲ ಹೋಗುತ್ತೆ. ನಿದ್ದೆ ಕಮ್ಮಿ ಆದಾಗ ಅಥವಾ ಜಾಸ್ತಿ ಟೆನ್ಷನ್ ಆದಾಗ ಏನಾಗುತ್ತೆ ಅಂತಂದರೆ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಅದು ಯಾವುದೋ ಒಂದು ಲಿಕ್ವಿಡ್ ಅಂಶ ನಮ್ಮ ಕಣ್ಣಿನ ಈ ಭಾಗದಲ್ಲಿ ಇದೆಯಲ್ಲ ಸ್ಟೋರ್ ಆಗುತ್ತೆ. ಅಥವಾ ಈ ಬ್ಲಡ್ ಸೆಲ್ಸ್ಗಳಿರುತ್ತಲ್ವ ರೆಡ್, ಅದು ಇಲ್ಲಿ ಜಾಸ್ತಿ ಸ್ಟೋರ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಕಣ್ಣಿನ ಕೆಳಗಡೆ ಕಪ್ಪಾಗಿ ಕಾಣುತ್ತೆ. ಇನ್ನೊಂದು ಏನು ಅಂತಂದರೆ, ಈ ಮೇಕಪ್ ಮಾಡ್ಕೊಂಡು ಓಡಾಡ್ತಾರಲ್ಲ ಅವರು, ಅಥವಾ ಕಣ್ಣಿಗೆ ಐಲೈನರ್ ಹಾಕ್ಕೊಂಡು ಓಡಾಡೋರಿಗೆ ನಾರ್ಮಲ್ ಆಗಿ ಕರೆಕ್ಟಾಗಿ ತೊಳೆದಿಲ್ಲದಿದ್ದರೆ ಈ ಕಣ್ಣಿನ, ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಡೇ ನಾವು ನೋಡುವಾಗ ಕಣ್ಣಿನ ಸುತ್ತ ಕಪ್ಪಾಗಿರುವಾಗ ಅನಿಸುತ್ತೆ. ಅದಕ್ಕೊಂದು ಟಿಪ್ಸ್ ಹೇಳ್ತೀನಿ. ಏನಂತಂದರೆ, ಕಾಜಲ್ ಹಾಕ್ಕೊಳ್ಳೋರು, ಐಲೈನರ್ ಹಾಕ್ಕೊಳ್ಳೋರು ಯಾವಾಗಲೂ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಕೋಕೋನಟ್ ಆಯಿಲನ್ನು ತಗೊಂಡು ಅದನ್ನ ಚೂರು ಒಂದೊಂದು ಡ್ರಾಪ್ ಇಲ್ಲಿ ಸುತ್ತ ಹಚ್ಚಿಬಿಟ್ಟು ಅದನ್ನ ಕಾಟನಿಂದ ಫಸ್ಟ್ ಕ್ಲೀನಾಗಿ ಒರೆಸಿ ತೆಗಿಬೇಕು. ಅದಾದ ನಂತರ ನಾವು ಮುಖನ ಕ್ಲೀನಾಗಿ ತೊಳ್ಕೊಂಡ್ರೆ ನಮ್ಮ ಮುಖ, ಅಂದರೆ ಕಣ್ಣಿನ ಸುತ್ತ ಆ ಕಾಜಲ್ ಏನು ಅಥವಾ ಐ ಶ್ಯಾಡೋದು ಇದೆಲ್ಲ ಏನಿರುತ್ತೆ, ಐಲೈನರ್ದೆಲ್ಲ ಮಾರ್ಕ್ ಏನು ಅಂಟ್ಕೊಂಡಿರುತ್ತೆ, ಅದು ಕ್ಲೀನಾಗಿ ಹೋಗುತ್ತೆ. ಕಣ್ಣು ಕ್ಲೀನ್ ಆಗುತ್ತೆ. ಸ್ವಲ್ಪ ಕೋಕೋನಟ್ ಆಯಿಲನ್ನು ಕಣ್ಣಿನ ಸುತ್ತಕ್ಕೆ ಹಚ್ಚಿ
ಎಲ್ಲೆಲ್ಲಿ ನಾವು ಕಾಜಲ್ ಅಥವಾ ಐಲೈನರ್ ಹಾಕಿದ್ದು ಅಲ್ಲಿ ಸುತ್ತಕ್ಕೆ ಹಚ್ಚಿ ಕಾಟನಿಂದ ಫಸ್ಟ್ ಅದನ್ನ ತೆಗೆದ್ಬಿಟ್ಟು ಅನಂತರ ಮುಖನ ತೊಳೆಯುವಂಥದ್ದು. ಇದರಿಂದ ಕೂಡ ಕಣ್ಣಿನ ಸುತ್ತ ತುಂಬ ಕ್ಲೀನಾಗಿ ಉಳಿಯುತ್ತೆ. ಸೊ ನಿಮಗೆ ಇವತ್ತಿನ ನನ್ನ ಈ ಟಿಪ್ಸ್ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಮತ್ತು ಇನ್ನೊಂದು ಹೇಳ್ತೇನೆ, ಇದನ್ನ ಟ್ರೈ ಮಾಡೋದ್ರಲ್ಲಿ ಯಾವ ಥರದ ಸೈಡ್ ಎಫೆಕ್ಟ್ ಇಲ್ಲ. ಮನೆಯಲ್ಲಿ ಇರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟನ್ನು ಉಪಯೋಗ ಮಾಡ್ಕೊಂಡು ಮಾಡುವಂಥದ್ದು. ಇದನ್ನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಮತ್ತು ಕಣ್ಣಿನ ಸುತ್ತ ಆಗಿರುವಂತಹ ಈ ಕಪ್ಪು ಮಾರ್ಕನ್ನು ತೆಗಿಲಿಕ್ಕೆ ಇದರಷ್ಟು ಬೆಸ್ಟ್ ಮನೆಮದ್ದು ನಿಮಗೆ ಬೇರೆ ಎಲ್ಲೂ ಸಿಗಲಿಕ್ಕಿಲ್ಲ. ಅಷ್ಟು ಉತ್ತಮವಾಗಿರುವಂಥ ಮನೆಮದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಇಂಥದ್ದೇ ಒಳ್ಳೊಳ್ಳೆ ಟಿಪ್ಸ್ಗಳನ್ನು, ಮನೆಮದ್ದನ್ನು ಅಥವಾ ಕುಕರೀಸ್ ವೀಡಿಯೋಸನ್ನು ಹಾಕ್ತಾ ಇರ್ತೇನೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡೋದೇ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.